ಚಿತ್ರಕಲಾ ಸ್ಪರ್ಧೆ ಇನ್ನು ಕೆಲವು ಕ್ಷಣಗಳು ಪ್ರಾರಂಭವಾಗಿದೆ. ಈಗಾಗಲೇ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ಅದಕ್ಕೆ ಮೊದಲು ನಮ್ಮ ಉಪಸ್ಥಿತಿಯನ್ನು ಆನಂದ್ ಕುಮಾರ್ ಎಸ್.ಕೆ, ಪ್ರೊಪೇಟರ್ ಮಾಸ್ಟರ್ ಪ್ಲಾನರಿ, ರೇಖಾನಂದ್ CEO, ವಿವಿಧೋದ್ದೇಶ ಸೌಹಾರ್ದ ಬ್ಯಾಂಕ್, ಶ್ರೀಶೈಲ ನರಗುಂದ್ SP ಹಿಂದೂಸ್ತಾನ್ ಪೆನ್ಸಿಲ್ಸ್ ಪ್ರೈವೇಟ್ ಲಿಮಿಟೆಡ್, ಸುವರ್ಣ ಭಟ್, ಸುದರ್ಶನ್ ನಾಯಕ್, ಪಾರ್ಟನರ್ ಆಫ್ ಮಂಗಳ ಸ್ಟೋರ್, ತಿಮ್ಮಪ್ಪಯ್ಯ ಪಾರ್ಟ್ನರ್ ಮಂಗಳ ಸ್ಟೋರ್, ಪ್ರಭಾಕರ್ ಭಟ್ ಮ್ಯಾನೇಜರ್ ಮಾಸ್ಟರ್ ಪ್ಲಾನರಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಹೇಳ್ತಾರೆ ನಿಮ್ಮ ಪ್ರೆಸ್ ಹೇಳ್ತಾ ನಾನು ನಿಮ್ಮೊಟ್ಟಿಗೆ ಇದ್ದೆ. ಹಾಂ ಆಯ್ತಲ್ಲ, ರೆಡಿ ಉಂಟಲ್ಲ, ರೆಡಿ ಉಂಟಲ್ಲ. ಈಗ ಬಂದಂಥ ಅತಿಥಿಗಳಿಗೆ ಹೂಗುಚ್ಛವನ್ನು ನೀಡಬೇಕಾಗಿ ವಿನಂತಿ. ರೇಖಾನಂದ್ CEO, ಸ್ನೇಹಾನಂದ ವಿವಿಧೋದ್ದೇಶ ಸೌಹಾರ್ದ ಬ್ಯಾಂಕ್, ಇವರಿಗೆ ಸವಿತಾ ಮೇಡಮ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಶ್ರೀಶೈಲ ನರಗುಂದ್ SPE ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್, ಇವರಿಗೆ ಕಿರಣ್ ಸರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸುವರ್ಣ ಭಟ್ ಇವರಿಗೆ ಸುದರ್ಶನ್ ನಾಯಕ್ ಅವರು, ನವೀನ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸುವರ್ಣ ಭಟ್, ಸುದರ್ಶನ್ ನಾಯಕ್. ತಿಮ್ಮಪ್ಪಯ್ಯ ಪಾರ್ಟ್ನರ್ ಆಫ್ ಮಂಗಳ ಸ್ಟೋರ್, ಇವರಿಗೆ ಸುದೀಪ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಪ್ರಭಾಕರ್ ಭಟ್ ಮ್ಯಾನೇಜರ್ ಮಾಸ್ಟರ್ ಪ್ಲಾನರಿ, ಇವರಿಗೆ ರಾಘವೇಂದ್ರ ನಾಯಕ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಲಕ್ಷ್ಮೀ ನಾಯಕ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ರೆಡಿ ಇದ್ದಾರಲ್ಲ. ನೀರಲ್ಲಿ ಮೀನು ಅಡಿಮುಟ್ಟದೇನು, ಆ ದೈವದಾಜ್ಞೇನೆ ಎಲ್ಲಾನು. ಹೇ ಶಾರದೆ ದಯಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿಮುಟ್ಟದೇನು, ಆ ದೈವದಾಜ್ಞೇನೆ ಎಲ್ಲಾನು. ಹೇ ಶಾರದೆ ದಯಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಎಲ್ಲರೂ ಕೂಡ ದೀಪ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಅದೊಂದು ಪ್ಲೇನ್ ಶೀಟ್ ಒಂದು ಸೂಚನೆಯನ್ನು ಸರಿ ಹೇಳ್ತಾರೆ. ಈಗ 1 to 3rd ಮಕ್ಕಳಿಗೆ ಇಂತಹ ಶೀಟನ್ನು ಕೊಡ್ತೇವೆ.
ಈ ಶೀಟ್ನಲ್ಲಿರುವ ಚಿತ್ರಗಳನ್ನು ಸರಿಯಾಗಿ ನೋಡಿ ಅದರ ಸುಂದರ ಪರಿಸರವನ್ನು ಸಹ ನೀವು ನೋಡ್ಕೊಳ್ಳಿ. ಮೀನುಗಳು ಸ್ವಚ್ಛಂದವಾಗಿ ಖುಷಿಯಾಗಿ ಕುಣಿದಾಡ್ತಾ ಇದೆ. ಅದೇ ರೀತಿ ನೀವು ಕೂಡ ಖುಷಿಯಾಗಿ ಬಣ್ಣಗಳನ್ನು ಹಚ್ಚಬೇಕು. ಸುಂದರವಾದ ಚಿತ್ರ ನಿಮ್ಮ ಮುಂದೆ ಕೊಡ್ತಾರೆ, ಅದಕ್ಕೆ ಬಣ್ಣಗಳನ್ನು ಹಚ್ಚುವುದು. ಸ್ಪಷ್ಟ ಮತ್ತು ಅಂದವಾದ ಬಣ್ಣಗಾರಿಕೆಗೆ ಪ್ರಥಮ ಪ್ರಾಶಸ್ತ್ಯ ಇರುತ್ತದೆ. ಚಿತ್ರದ ಒಳಗೆ ಸರಿಯಾಗಿ ಬಣ್ಣಗಳು ತುಂಬಿರುವಂತೆ ನೋಡ್ಕೊಳ್ಬೇಕಾಗ್ತದೆ. ಆಮೇಲೆ 4th to 7th 4ರಿಂದ 7ನೇ ತರಗತಿಯ ಮಕ್ಕಳಿಗೆ ಇಷ್ಟೇ ದೊಡ್ಡ ಶೀಟನ್ನು ಕೊಡ್ತೇವೆ. ಸ್ವಚ್ಛ ಭಾರತ ಅನ್ನುವ ಕಲ್ಪನೆಯನ್ನು ನಿಮ್ಮ ತಲೆಯಲ್ಲಿ ಯಾವ ರೀತಿ ಮೂಡಿದೆ ಅಂತ ಹೇಳುವಂಥದ್ದನ್ನು ನೀವು ಚಿತ್ರದ ಮೂಲಕ ಚಿತ್ರಿಸಿ. ಬಣ್ಣ ಕೊಡ್ಲಿಕ್ಕಿಲ್ಲ, ಪೆನ್ಸಿಲ್ ಶೇಡಿಂಗ್ನಲ್ಲಿ ಆ ನೆರಳು ಬೆಳಕಿನ ಚಿತ್ರವನ್ನು ನೀವು ರಚಿಸಬೇಕಾಗ್ತದೆ. ನಿಮಗೆಲ್ಲರಿಗೂ 1 ಗಂಟೆಯ ಸಮಯಾವಕಾಶ ಇದೆ. ಈಗಾಗಲೇ 4th to 7th ಮಕ್ಕಳಿಗೆ ಕೊಡುವಂತಹ ಶೀಟ್ ಸ್ವಲ್ಪ ದೊಡ್ಡದಾಗಿರ್ತದೆ, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತದೆ. A4 ಚಿಕ್ಕ ಮಕ್ಕಳಿಗಿದ್ರೆ A3 ಸೈಜ್ ದೊಡ್ಡ ಮಕ್ಕಳಿಗಿರ್ತದೆ. ಒಂದು ಚಂದವಾದ ಬಾರ್ಡರ್ ಅನ್ನು ಕೊಟ್ಟು ಅದರೊಳಗೆ ಸುಂದರವಾಗಿ ಪೆನ್ಸಿಲ್ ಶೇಡಿಂಗ್ನಿಂದ ಚಿತ್ರವನ್ನು ಬಿಡಿಸುವಂಥದ್ದು. ಖುಷಿಯಾಗಿ ನಿಮ್ಮ ಕಲಾ ಜೀವನ ಮತ್ತೊಮ್ಮೆ ಮಂಗಳಕರವಾಗಿ ಅಂತ ಹೇಳ್ತಾ ಮಂಗಲ್ಸ್ನವರು ಆಯೋಜಿಸಿದಂತಹ ಈ ಒಂದು ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ. ಮಕ್ಕಳೆಲ್ಲರಿಗೂ ಬಲಗಡೆ ಇರುವಂತಹ ಸಭಾಂಗಣಕ್ಕೆ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದಷ್ಟು ಪೋಷಕರು ಇಲ್ಲಿಯೇ ಉಳಿದು ತಮ್ಮ ಮಕ್ಕಳನ್ನಲ್ಲಿ ವ್ಯವಸ್ಥೆ ಮಾಡಿ ತಕ್ಷಣ ವಾಪಸ್ ಈ ಕಡೆ ಬರಬೇಕು. ಆ ಚಿತ್ರ ಮಾಡುವ ಸ್ಥಳದಲ್ಲಿ ಮಕ್ಕಳು ಮಾತ್ರ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪೋಷಕರಿಗೆ GL ಮಾಲ್ನ ಸುತ್ತ ಪ್ರತಿಯೊಂದು ಶಾಪ್ ಅನ್ನು ಭೇಟಿ ಕೊಡ್ತಾ ಬೇಕಾದದನ್ನು ಖರೀದಿಸುತ್ತಾ ಸಂತಸವಾಗಿ 1 ಗಂಟೆಯ ಕಾಲ ಅವಕಾಶ ಇದೆ. 1 ಗಂಟೆ ಮುಗಿದ ನಂತರ, ಸ್ಪರ್ಧೆ ಮುಗಿದ ನಂತರ ಪುನಃ ಬಂದು ಇಲ್ಲಿ ಸೇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಮಾರಂಭದ ವೇಳೆಗೆ ಎಲ್ಲರ ಮನವನ್ನು ಗೆದ್ದಂತಹ ಚಲನಚಿತ್ರ ಸೂಪ್ ಫ್ರಮ್ ಸೋಪ್, ಇದರ ನಟರು ಮತ್ತು ಅದರ ನಾಯಕ ನಟ ಕೂಡ ಇಲ್ಲಿಗೆ ಆಗಮಿಸುವ ನಿರೀಕ್ಷೆ ಇದೆ. ತಮಗೆಲ್ಲರಿಗೂ ಚಿತ್ರಕಲಾ ಸ್ಪರ್ಧೆಯ ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ ಸ್ಪರ್ಧೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮಂಗಲ್ಸ್ನವರು ನಡೆಸಿಕೊಡ್ತಾ ಇರುವಂತಹ ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದೆ. ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲ ಪೋಷಕರಿಗೆ ಒಂದು ಸೂಚನೆ, ಇದು ಸೂಚನೆಗೆ ಹೇಳಲಿಕ್ಕೆ ಮಕ್ಕಳನ್ನು ಖುಷಿಯಾಗಿ ಚಿತ್ರವನ್ನು ರಚಿಸಲು ಬಿಟ್ಟು ತಾವು ಆದಷ್ಟು ದೂರ ಬಂದು ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಪೆಟ್ ಹಾಕಿದ ಪ್ಲೇಸ್ ಕೇವಲ ಮಕ್ಕಳಿಗಾಗಿದೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡು ಇವರಿಗೆ ಕಲರ್ ಕೊಡಲಿಕ್ಕಿದೆ. 4th to 7th ಕಲರ್ ಕೊಡಲಿಕ್ಕಿಲ್ಲ. ನೀಟಾದ ಪೆನ್ಸಿಲ್ ಸ್ಕೆಚ್ ಮಾತ್ರ ಪೆನ್ಸಿಲ್ ಶೇಡಿಂಗಲ್ಲಿ ವರ್ಕ್ ಮಾಡಿ. ವಿಷಯ ಈಗಾಗಲೇ ನಿಮಗೆ ಗೊತ್ತಿದೆ, ತಿಳಿಸಿದೆ. ಸ್ವಚ್ಛ ಭಾರತ ಹೇಳುವ ಕಲ್ಪನೆಯನ್ನಿಟ್ಟುಕೊಂಡು ನೀವು ಚಿತ್ರವನ್ನು ರಚಿಸಿದ್ರು ಆಯ್ತು. ಕಲರ್ ಕೊಡೋದು ಬ್ಲ್ಯಾಕ್ ಏನು ಸ್ಕೆಚ್ ಪೆನ್ನಲ್ಲಿ ಔಟ್ಲೈನ್ ಕೊಡೋದಲ್ಲಿ ಬೇಕು ಅಂತಿಲ್ಲ, ಅದಕ್ಕೆ ಮಾನ್ಯತೆ ಇಲ್ಲ. ಕೇವಲ ಪೆನ್ಸಿಲ್ ಶೇಡಿಂಗಲ್ಲಿ ನಿಮ್ಮ ಚಿತ್ರವನ್ನು ಮಾಡುವಂಥದ್ದು. ಚಂದವಾಗಿ ಚಿತ್ರವನ್ನು ಬಿಡಿಸಿದ್ರಾಯ್ತು. ಮಕ್ಕಳಿಗೆ ಚಿತ್ರವನ್ನು ರಚಿಸಲು ಬೇಕಾಗುವಂತಹ ಪೆನ್ಸಿಲ್, ರಬ್ಬರು, ಶೀಟ್ಗಳನ್ನು ಸಂಘಟಕರು ಕೊಡ್ತಾ ಇದ್ದಾರೆ. 1 to 3rd ಮಕ್ಕಳು ಇಲ್ಲಿ ನಿಮಗೆ ಕೊಡುವಂತಹ ಏನು ಕಲರ್ಸ್ ಇದೆ ಅದನ್ನೇ ಮಾಡಿಕೊಂಡು ಮಾಡಿ. ಪ್ರತಿಯೊಬ್ಬರಿಗೂ ಸಹ ಶೀಟ್, ಪೆನ್ಸಿಲ್ ಎಲ್ಲವನ್ನು ನಾವು ಕೊಡ್ತೇವೆ. ಮಕ್ಕಳಿಗೆ ಖುಷಿಯಾಗಿ ಚಿತ್ರವನ್ನು ಬಿಡಿಸಲು ಅವಕಾಶ ಮಾಡಿಕೊಡಬೇಕು. ಹತ್ತಿರ ಇನ್ನೊಂದು ಚಿತ್ರವನ್ನು ಇಟ್ಟು ನೋಡಿ ಮಾಡುವಂಥದ್ದು ಸೂಕ್ತವಲ್ಲ. ಅಭ್ಯಾಸ ಮಾಡುವಾಗ ಎಷ್ಟು ಬೇಕಾದರೂ ನೋಡಿ ಮಾಡಿ, ಆದರೆ ಇಲ್ಲಿ ಸ್ಪರ್ಧೆಯಲ್ಲಿ ಮಾಡುವಾಗ ನೋಡಿ ಮಾಡಲಿಕ್ಕಿಲ್ಲ. ಸ್ವಚ್ಛ ಭಾರತ ಯುತಾಶ ಗೊತ್ತಾಯ್ತು. ಮಂಗಲ್ ಸ್ಟೋರ್, ನೆಹರು ನಗರ, ಪುತ್ತೂರು, ರೈತ ಮಿತ್ರ ನೆಹರು ನಗರ
ಬರ್ಕೊಂಡಿದೆಯಲ್ವಾ, ಪ್ರಿಂಟ್ ಆಗಿದೆಯಲ್ವಾ? ಒಂದು ಗೆರೆ ಇದೆ, ಆ ಗೆರೆಯ ಕೆಳಗೆ ನಿಮ್ಮ ಹೆಸರನ್ನು ಬರೀರಿ. ನಿಮ್ಮ ಹೆಸರು, ತರಗತಿ, ಶಾಲೆ. ಗೊತ್ತಾಯ್ತಲ್ವಾ? ಗೊತ್ತಾಯ್ತಲ್ವಾ? ಆಯಿತು ಅಂತ ಹೇಳಿ ಮಂಡೆ ಆಡಿಸೋದಲ್ಲ. ಕೆಳಗೆ ಮಂಗಲ್ ಸ್ಟೋರ್ ಅಂತ ಬರೆದ ಇಲ್ಲಿ ಪ್ರಿಂಟ್ ಆದಲ್ಲಿ ಗೆರೆ ಇದೆ, ಆ ಗೆರೆ ಕೆಳಗೆ ಇವುಗಳನ್ನೆಲ್ಲ ಬರಿಬೇಕು. 1 to 3rd ಆ ಮಕ್ಕಳು ಸಹ ನಿಮ್ಮ ಹೆಸರನ್ನು ಬರಿಬೇಕು. ಮಕ್ಕಳೇ, ಪೋಷಕರು ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಾವು ಪ್ರಾರಂಭ ಮಾಡಲಿಕ್ಕೆ ತಿಳಿಸ್ತೇವೆ. ನೋಡಿ ಇಲ್ಲಿ ಒಂದು ಪೆನ್ಸಿಲ್ ಕೊಡಿ, ಇಲ್ಲಿ ಒಬ್ಳಿಗೆ. ಬಾರ್ಡರ್ ಔಟ್ಲೈನ್ ಬೇಕಾದರೆ ಕೊಟ್ಟು ಇಡ್ಬೋದು ಅಷ್ಟೇ, ಬೇರೆ ಚಿತ್ರ ಮಾಡಬೇಡಿ. ಔಟ್ಲೈನ್ ಒಂದು ಸುಂದರವಾಗಿ ನೀಟಾಗಿ ಗೆರೆ ಎಳೆದು ಬಿಡಿ. ನಿಮ್ಮ ಹೆಸರನ್ನು ಬರೀರಿ. ನಾವು ಸ್ವಲ್ಪ ಉದಾಸೀನ ಅಲ್ಲ, ನಮಗೆ ಏನಾದ್ರು ಕೇಳಿದ್ರೆ ಸಿಕ್ಕಿತಾ, ಹಾಂ ಬೇಕಾ, ಹ್ಞೂ, ಹಾಂ ಹ್ಞೂ ಅಲ್ಲೇ ಸುಧಾರಿ. ಸಿಕ್ಕಿತಾ? GL ಮಾಲ್ ಇಲ್ಲಿ ಫ್ಯಾನ್ ಆಟೋಮೆಟಿಕ್ ತಿರುಗಬೇಕೀಗ ನೀವು ಬೊಬ್ಬೆ ಹಾಕಿದ್ದಕ್ಕೆ. ಎಲ್ಲರಿಗೂ ಎಲ್ಲ ವಸ್ತುಗಳು ಸಿಕ್ಕಿತಾ? ಎಸ್. ನಿಮ್ಮ ಹೆಸರು, ತರಗತಿ ಮತ್ತು ಶಾಲೆಯ ಹೆಸರು ಬರ್ದಿದ್ದೀರಲ್ವಾ? 4th to 7th ಅದಕ್ಕೆ ಸಹ ಉತ್ತರ ಹಾ ಅಂತ ಬರ್ದಿದ್ದೀರಲ್ವಾ? ಚಿತ್ರ ಮಾಡಲಿಕ್ಕೆ ರೆಡಿ ಇದ್ದೀರಲ್ವಾ? ರೆಡಿ ಇದ್ದೇವೆ ಅಂತ ಗಟ್ಟಿ ಹೇಳಿ. ಚಿತ್ರ ಮಾಡಲಿಕ್ಕೆ ರೆಡಿ ಇದ್ದೀರಲ್ವಾ? 3, 2, 1, 0 ಸ್ಟಾರ್ಟ್ ಮಾಡಿ. ನಿಮ್ಮ ಕೈಯಿಂದ ಡ್ರಾಯಿಂಗನ್ನು ನಾವು ಕಲೆಕ್ಟ್ ಮಾಡಿದ ನಂತರ ಸಹ ನೀವು ಹೇಳಲಿಕ್ಕಿಲ್ಲ, ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಳ್ಬೇಕು. ನಿಮಗೆ ಗಿಫ್ಟ್ ಟ್ಯಾಂಪ್ ಎಲ್ಲ ಕೊಡಲಿಕ್ಕಿದೆ. ಆಮೇಲೆ ಎದ್ದು ಹೊರಡುವಂಥದ್ದು ಹೇಳ್ತೇವೆ. ಹೇಳಲಿಕ್ಕೆ ಆಗ್ಬೋದಾ? ಇಲ್ಲಾಂದ್ರೆ ರಶ್ ಆಗಿ ಓಡಲಿಕ್ಕೆ ಆಗೋದಿಲ್ಲ ನಿಮಗೆ. ಶಾಲೆ ಹೆಸರು ಬರ್ದಿದ್ದೀರಾ? ತರಗತಿ ಹೆಸರು ಬರ್ದಿದ್ದೀರಾ? ಬರ್ದಿದ್ದೇವೆ ಅಂತಲೇ ಹೇಳಬೇಕು, ಹಾಂ ಅಂತಲ್ಲ. ಪ್ರಶ್ನೆಗೆ ಸರಿಯಾದ ಉತ್ತರ ಬೇಕು. ಬರ್ದಿದ್ದೀರಲ್ವಾ? ಸೂಪರ್. ಶ್ರೀರಾಜ್ ಯಾರು? ಕೈ ಎತ್ತೊಮ್ಮೆ. ಶ್ರೀರಾಜ್ ಅಲ್ಲಿದ್ದಾನೆ.
ನೀಲಿ ಅಂಗಿ. ಕಡೆ ತುಂಬ ಗಮನ ಕೊಡಬೇಕು. ಫಂಕ್ಷನಿಗೆ ಹೋದರೆ ನಮಗೆ ಕುಡಿಲಿಕ್ಕೆ ಲೋಟೆ ಗ್ಲಾಸಲ್ಲಿ ಇದರಲ್ಲಿ ಕಾಗದದ ಗ್ಲಾಸಲ್ಲಿ ಏನಾದ್ರು ಕೊಟ್ಟರೆ ನಾವೇನು ಮಾಡ್ತೇವೆ? ಕುಡಿತೇವೆ, ಹಾಗೆ ಎಸೀತೇವೆ ಅಲ್ವಾ? ಹಾಗೆ ಎಸೆಯುವುದಲ್ಲ, ಡಸ್ಟ್ಬಿನಲ್ಲಿ ಅದನ್ನು ಕ್ರಷ್ ಮಾಡಿ ಮುದ್ದೆ ಮಾಡಿ ಹಾಕಬೇಕು. ಕಸಗಳನ್ನು ಎಲ್ಲಿಂದರಲ್ಲ ಎಸೆಯುವುದಲ್ಲ. ಇದನ್ನೆಲ್ಲವನ್ನು ನೀವು ಪಾಲಿಸ್ತೀರಿ ಅಂತ ಭಾವಿಸ್ತಾ ಇದ್ದೇವೆ. ಮಂಗಲ್ ಸ್ಟೋರ್ ಅವರು ನಡೆಸಿಕೊಟ್ಟಂತಹ ಈ ಸ್ಪರ್ಧೆ ಎಲ್ಲರ ಮೇಲೆ ಒಂದು ಪ್ರಭಾವವನ್ನು ಬೀರಲಿ. ನಿಮಗೆ ಏನು ಕೊಟ್ಟಿದ್ದ ಕಿಟ್ ಅದನ್ನು ಹಿಡ್ಕೊಂಡು ಅಲ್ಲೇ ನಿಲ್ಲಿ, ಹೇಳಲಿಕ್ಕೆ ನಾವು ಹೇಳ್ತೇವೆ, ಆಮೇಲೆ ಎದ್ದರೆ ಸಾಕು. ಮಂಗಲ್ ಸ್ಟೋರ್ ಇದೆ, ಬೇರೆ ಬೇರೆ ಉತ್ತಮ ಮೌಲ್ಯಯುತವಾದಂತಹ ವಸ್ತುಗಳು ಇವೆ, ಕಡಿಮೆ ಥರದ ವಸ್ತುಗಳು ಇವೆ. ಬೇಕಾದದನ್ನು ಪರ್ಚೇಸ್ ಮಾಡ್ಕೊಳ್ಬಹುದು. ಅರ್ಧ ಗಂಟೆ ಸಮಯವನ್ನು ಕೊಟ್ಟರೆ ಫಲಿತಾಂಶ ಸಿಗ್ತದೆ, ಬಹುಮಾನ ತಗೊಂಡೇ ಹೋಗು. ಸೊ ಈ ಮಂಗಲ್ಸ್ನವರು ನಡೆಸಿಕೊಟ್ಟಂತಹ ಚಿತ್ರಕಲಾ ಸ್ಪರ್ಧೆ ಪ್ರಾಯಶಃ ಖುಷಿಯಾಗಿದೆ ಅಲ್ವಾ? ಜೋರಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ, ಇನ್ನು ಜೋರು. ಇವತ್ತು ನಾವು ಇಲ್ಲಿ ಮಕ್ಕಳಿಗೋಸ್ಕರ ಒಂದು ಡ್ರಾಯಿಂಗ್ ಕಾಂಪಿಟಿಷನ್ ಇಟ್ಟಿದ್ದೆವು. ಮಂಗಲ್ ಸ್ಟೋರ್ ಅಂತ ಹೇಳಿದರೆ ಪುತ್ತೂರಲ್ಲಿ ಪರಿಚಯ ಇಲ್ಲದವರು ಯಾರಿಲ್ಲ. ಈಗಾಗಲೇ 4 ಬ್ರ್ಯಾಂಚ್ ಉಂಟು ಪುತ್ತೂರಲ್ಲಿ. ಅದರಲ್ಲಿ ಹೈಪರ್ ಮಾರ್ಕೆಟ್ ಇರುವಂಥದ್ದು ಇಲ್ಲಿ 1 ವರ್ಷ ಆಯಿತು ಇಲ್ಲಿ ಓಪನ್ ಆಗಿ. ಎಲ್ಲ ಪುತ್ತೂರಿನ ಪ್ರತಿಯೊಬ್ಬರಲ್ಲಿ ಪರಿಚಯ ಆಗಿರುವಂಥ ಹೆಸರು ಅಂತ ಹೇಳಿದರೆ ಮಂಗಲ್ ಸ್ಟೋರ್ಸ್. ಈ ಮಂಗಲ್ ಸ್ಟೋರ್ಸ್ ಇವತ್ತು ನಮ್ಮ ನಗರದ ಮಕ್ಕಳಿಗೋಸ್ಕರ ನಾವು ಇವತ್ತು ಡ್ರಾಯಿಂಗ್ ಕಾಂಪಿಟಿಷನನ್ನು ಮಾಡಿದ್ದೆವು. ಈಗಾಗಲೇ ಕಾಂಪಿಟಿಷನ್ ಮುಗಿದಿದೆ. ಈ ಸುಸಂದರ್ಭದಲ್ಲಿ ಇವತ್ತು ಇನ್ನೊಂದು ಅವಕಾಶ ನಮಗೆ ಸಿಕ್ಕಿರುವಂಥದ್ದು, ಈಗಾಗಲೇ ರಾಜ್ಯ ಅಲ್ಲ ದೇಶಾದ್ಯಂತ ಹೆಸರನ್ನು ಗಳಿಸಿರುವಂಥ ಸುಪ್ರಂಸೋದ ನಾಯಕ ನಟ ಹಾಗೂ ಡೈರೆಕ್ಟ್ರು ಹಾಗೂ ಅತಿ ಜನಪ್ರಿಯ ರವೀಣ್ಣರನ್ನ ಹತ್ತಿರದಿಂದ ನೋಡಲಿಕ್ಕೆ ಒಂದು ನಮಗೊಂದು ಅವಕಾಶ ಸಿಕ್ಕಿದೆ. ಸರ್, ಫಿಲ್ಮಿನ ಬಗ್ಗೆ ಹೇಳೋದಿದ್ರೆ, ಫಿಲ್ಮ್ ರಿಲೀಸ್ ಆದ ಶುರುವಿನ ದಿವಸ ನಮ್ಮ ಮಂಗಲ್ ಸ್ಟೋರ್ಸಿನ 30 ಜನ ಸ್ಟಾಫನ್ನು ನಾವು ಫಸ್ಟ್ ಡೇ ಕಳಿಸಿಕೊಟ್ಟಿದ್ದೇವೆ. ಅದರ ನಂತರ ನಮಗೆ ಹಿಟ್ಟಾದ ವಿಷಯ ಗೊತ್ತಾಗಿರುವಂಥದ್ದು. ಹಾಗೆ ಫಸ್ಟ್ ಡೇ ನಾವು 30 ಮಕ್ಕಳು ನಮ್ಮ ಸ್ಟಾಫನ್ನು ಇಲ್ಲಿ ಇದೇ ಭಾರತ್ ಮಾಲಲ್ಲಿ ನೋಡಿದ್ದೇವೆ. ಈಗಾಗಲೇ ನಮ್ಮ ಹೀರೋ ಮತ್ತು ಡೈರೆಕ್ಟ್ರುಗಳು ಮತ್ತು ರವೀಣ್ಣ ಇಲ್ಲಿ ನಮ್ಮ ಎದುರುಗಡೆ ಇದ್ದಾರೆ. ಅವರನ್ನು ಮಂಗಲ್ ಸ್ಟೋರ್ಸ್ ಹೈಪರ್ ಮಾರ್ಕೆಟ್ ಪರವಾಗಿ ಹೈಪರ್ ಮಾರ್ಕೆಟ್ನ ಮುಖ್ಯ ಪಾಲುದಾರರಾದ ಅರ್ಜುನ್ SK ಮತ್ತು ಅಕ್ಷಯ್ SK ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಫಿಲ್ಮಿನ ಟೀಮ್ ಮೆಂಬರ್ಸ್ ಈಗ ಸಚಿನ್ ಅವರು ಅನೌನ್ಸ್ ಮಾಡ್ತಾರೆ. ಪುತ್ತೂರದ ಜನತೆ ನಿಮ್ಮನ್ನು ಸೇರಿದಾಗ ಅಕ್ಕಳೊಂಜಿ ಪರಿಚಯ ಅಕ್ಕಳು ಏರು ದಾನೆ ಪಂಪಣ ಪುತ್ತೂರದಕ್ಕೆ ಪಂಪಣ ನನಗೆ ಗೊತ್ತಾದ ಕೂಡ ಅನಿಸಿದ ವಿಷಯ. ಅವೇ ರೀತಿ ಕುಡಾರ ಈತ್ ಮಲ್ಲ ಒಂಜಿ ಸೂಫ್ರಮ್ ಶೋ ಒಂಜಿ ಹಿಟ್ ಸಿನಿಮಾ ಕೊರ್ನ ಡೈರೆಕ್ಟರ್ ಎಡ ಇದು ರಡ್ಡು ಪಾತೆರ ಪುತ್ತೂರದ ಜನತೆಗೆ ಪುತ್ತೂರದ ರೆಸ್ಪಾನ್ಸ್ ಎಂಚ ಇರ್ತದೆ, ಶೋಸ್ ಎಂಚ ಪೋವೊಂದು ಪಂಪಣ ಮಾತಾಡಲ್ಲ ಮುಳು ಇನ್ನೀಗ ಮಸ್ತ್ ಖುಷಿ ಅವನುಂಡು. ಸಿನಿಮಾ ರಿಲೀಸ್ ಆದ 4 ವಾರ ಕರಿಂಡಲ್ಲ ಇತ್ತೆಗೆಲ್ಲ ಶೋ ಹೌಸ್ಫುಲ್ ಆಗಿ ಪೋಂದು ಪಂಡ ನಿಕಲ್ನ ಮೋಕೆ ನಿಕಲ್ ಕೊರ್ನ ಸಪೋರ್ಟ್ ಹಿಡಿದು ಬಂದು ಮಾತ್ರ ಒಂಜಿ ನಮ್ಮ ಮಕ್ಕಳು ಮಲ್ತಿನ ಸಿನಿಮಾ ಪನ್ಪುನ ನಿಕಲ್ ನಂಜಿ ಮೋಕೆ ತವಜಿನ ರೀತಿ ಉಂಡತೆ ಐಕೆ ಎಂಕ್ಲಿಗೆ ದಾಲ ಪಾತೆರನೆ ಹೆಚ್ಚಿ ಆತ ಖುಷಿ ಇಟ್ಟುಲ್ಲ ಎಂಕಲ್ ನನ್ನ ಬರ್ಪುನಂಚಿದ ಮಾತ ಸಿನಿಮಾಲ್ ದ್ವೇ ರೀತಿ ಗೆಂದಾಲೆ ಎಡ್ಡೆ ಸಿನಿಮಾ ನೇಪಲ್ಲ ಕೈ ಬಿಡ್ಪುಜರ್ ಬಂದು ನಂಬಿಕೆ ಉಂಡು ಅಂಚನೆ ಈ ಸಿನಿಮಾಡು ನಿಕಲ್ನ ಊರ್ದ ಮಸ್ತ್ ಎಡ್ಡೆ ಪ್ರತಿಭೆಲು ಉಳ್ಳೇರು ಒಂಜಾತ್ ಎಂಗ್ಲ ಮೇರ್ನ ಬುದ್ಧರು ವಿಶ್ವನಾಥ ಸೈಗೋಳಿ ಬಂದು ಒಂದು ಅಂಬೇರ್ನ ಕ್ಯಾರೆಕ್ಟರ್ ಮಲ್ತೇರು ಮೋಯಿನ್ ಉಳ್ಳೇರು ನಿಕಲ್ ಬಾವು ಬಂದರು ಪೂರ ಸಾಂಗ್ ಎಂದುಪ್ಪಾರು ಆ ಭಾವನ ಬೊಡಿದಿ ಮಲ್ದಿನ ಮೇರೆ ಅಂಚನೆ ನಮ್ಮ ಹರಿಯಣ್ಣೆ ಉಳ್ಳೇರು ಈ ಮಾಡಿ ಜ್ಯೋತೆ ಕೊಲ್ಲೇರು
ಒಂಜಿ ಅದು ರಾಘವೇಂದ್ರ ಕಾರಂತುಲ್ಲೇರು ನಮ್ಮ ಡೈರೆಕ್ಷನ್ ಟೀಮುಡು ಕೆಲಸ ಮಂದಿರಂಚಿಂದ ಗಣೇಶ್ ಆಚಾರ್ಯ ಉಳ್ಳೇರು ನಮ್ಮ ಗಣೇಶ್ ಹೆಗ್ಡೆ ಉಳ್ಳೇರು ಶಿವ ಅಳಿಕೆ ಉಳ್ಳೇರು ಒಂಜಾತ್ ಕಲಾವಿದರು ಎಡ್ಡೆ ಕಲಾವಿದರು ನಮ್ಮ ಪುತ್ತೂರು ನಮಗೆ ತಿಕ್ಕದೇರು ಪುತ್ತೂರದ ಜನಕ್ಲೆ ದಾದ ಪನ್ಪುನ್ ನಮ್ಮ ಉಳ್ಳೇರು ಭೂತ ಬುಡ್ಪವನರು ಅರ್ಜುನ್ ಕಜೆ ಉಳ್ಳೇರು ಅರೇನು ಮಸ್ತ್ ಸಿನಿಮಾ ಮಾಡುದು ತರ್ನಿಕಲ್ ಪುತ್ತೂರದ ಜನಕ್ಲೆ ದಾದ ಪನ್ಪುನು ಥ್ಯಾಂಕ್ಸೇ ಪಂಡ ಮಸ್ತ್ ಎಲ್ಲಿ ಹಾಕೊಂಡು ಎಂಕಲ್ ಏಪಲ ತೋಂದುಪ್ಪ ಎಂಕಲ್ ಬ್ಯಾಂಗ್ಳೂರು ಹೊರಡ ಇತ್ತಲ್ಲ ಬುಕ್ ಮೈ ಶೋಡ್ದು ಪುತ್ತೂರು ಎಂಚಣು ತೋಂದೆಪ್ಪ ಒಂಜಿ ದಿನ ನಿಖಲ್ ಒಂಜಿ ಚೂರು ಜನ ಕಮ್ಮಿಯಾರ ಬಿಡ್ತಿದ್ದಾರೆ ಪ್ರತಿ ಶೋಲ ಆರೆಂಜ್ ಇಲ್ಲ ಸೋಲ್ಡ್ ಔಟ್ಲ ಫುಲ್ ಹೌಸ್ಫುಲ್ ಶೋನ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ದಾದ ಪನ್ಪುನ್ ಆತೆ ಥ್ಯಾಂಕ್ ಯು ಸೋ ಮಚ್ ಅಂಚನ್ ನಿಖಲ ಮೋಕೆದ ರವೇಣ್ ರವೇಣ್ ರಡ್ಡು ಪಾತಿರ ಎಂಚ ಎಲ್ಲಿ ಆಪಣಿಗಳು ಪಂಡ ಥ್ಯಾಂಕ್ಸ್ ಅಂತ ಪಂದ ಸೊ ಒಂದು ನೆಕ್ಸ್ಟ್ಗೆ ನಮ್ಮ ದಾದ ಮಲ್ಪ ಇಟ್ಲ ಮನೋರಂಜನೆ ನಿಘಂಟು ಉಪ್ಪುಂಡು ಸೊ ದುಂಬುಗಳ ಇಂಚ ಈತ ಮೋಕೆ ಮೋಕೆ ಈ ಸಲ ಕೊಡ್ತಾರ ಆತೆ ಮೋಕೆ ದುಂಬುಗಳ ಕೊರಲಿ ಅಂತ ಕೇಳೊಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು ಸೊ ಮಂಗಳ ಹೈಪರ್ ಮಾರ್ಕೆಟ್ದ ಮಾತಾ ಆರ್ಗನೈಸೇಷನ್ದ ಮಾತಾ ಮೆಂಬರ್ಸ್ ನಕ್ಲೆಗೆ ಅದು ಪಡ ಅಂಚ ಸ್ಟಾಫು ಅಂಚ ಓನರ್ಸ್ ಮಾತಾರೆಗ್ಲ ಎಂಕ್ಲೆ ನೀವು ವೇದಿಕೆಗ್ಲೆತ್ತಿ ಸನ್ಮಾನ ಮಲ್ತಿನಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಆ್ಯಂಡ್ ಬಾಸ್ ಮಾತಾಡಿದಿರಿ ಮತ್ತು ನಮಗೆ ನೋಡಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿರಿ. ನಿಮ್ಮ ಎಲ್ಲ ಚಿತ್ರತಂಡದ ಎಲ್ಲ ಸದಸ್ಯರಿಗೆ ಮಂಗಲ ಹೈಪರ್ ಮಾರ್ಕೆಟ್ ಮತ್ತು ಪುತ್ತೂರು ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಮಗೆಲ್ಲರಿಗೂ ಮಂಗ ಸ್ಟೋರ್ಸ್ನ ಒಂದು ಪರಿಚಯ ಮಾಡಿಬಿಡ್ತೇನೆ. ಇದರಲ್ಲಿ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಹೆಚ್ಚಿನವರು ಮಂಗ ಸ್ಟೋರ್ಸಿಗೆ ಒಂದಲ್ಲ ಒಂದು ಕಾರಣಕ್ಕೆ ವಿಸಿಟ್ ಮಾಡಿದವರೇ ಇರುವಂಥದ್ದು. ಈ ಮಂಗ ಸ್ಟೋರ್ಸ್ ಹೈಪರ್ ಮಾರ್ಕೆಟ್ ನಾವು ಓಪನ್ ಮಾಡಿ 1 ವರ್ಷ ಆಯಿತು. ಕಳೆದ ಏಪ್ರಿಲ್ 1ಕ್ಕೆ ಈ ಹೈಪರ್ ಮಾರ್ಕೆಟ್ ಓಪನ್ ಆಗಿದೆ. ತಾವೆಲ್ಲ ಗಮನಿಸಿರ್ಬೋದು, ಎಲ್ಲ ಐಟಮ್ಸ್ಗಳು A to Z ಐಟಮ್ಸ್ಗಳು ಎಲ್ಲ ತರಕಾರಿ ಆಗ್ಬೋದು, ಫ್ರೂಟ್ಸ್ ಆಗ್ಬೋದು, ಈ ಕಡೆ ಬೇಕರಿ ಐಟಮ್ಸ್ಗಳು, ಆಫರ್ಸ್ ಐಟಮ್, ಹಾಗೆ ಗ್ರೋಸರಿ ಐಟಮ್ಸ್ಗಳು, ಪ್ರತಿಯೊಂದು ಐಟಮ್ಸ್ಗಳು ಇಲ್ಲಿ ಬಹಳ ಸ್ಪರ್ಧಾತ್ಮಕ ದರದಲ್ಲಿ ನಾವು ಯಾವುದೇ ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ, ಕಡಿಮೆ ಇಲ್ಲದ ರೀತಿಯಲ್ಲಿ ನಾವು ಪುತ್ತೂರಿನಲ್ಲಿ ಮನೆ ಮಾತಾಗಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕಾರಣ. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಬೆಳವಣಿಗೆ ಕಾರಣಕರ್ತರಾದ ತಾವೆಲ್ಲರೂ ಇಲ್ಲಿ ಇವತ್ತು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದೀರಿ. ಮಂಗ ಸ್ಟೋರ್ಸ್ನ ಚುರಿನ ಬ್ರಾಂಚ್ ಓಪನ್ ಆಗಿರುವಂಥದ್ದು ಇವತ್ತಿಗೆ 24 ವರ್ಷ ಆಯಿತು. 24 ವರ್ಷ ಹಿಂದೆ ನಗರದಲ್ಲಿ ಪ್ರಾರಂಭವಾಯಿತು. ಅದರ ನಂತರ 2-3 ವರ್ಷ ನಂತರ APMCಯಲ್ಲಿ ಬ್ರಾಂಚನ್ನು ಓಪನ್ ಮಾಡಿದೆವು. ತದನಂತರ ರೈತರಿಗೋಸ್ಕರ ರೈತ ಮಿತ್ರ ಅನ್ನುವಂಥ ಒಂದು ಬ್ರಾಂಚ್ ಇದೆ. ಅದರಲ್ಲಿ ರೈತರಿಗೆ ಬೇಕಾಗುವಂಥ, ಕೃಷಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ಅಲ್ಲಿ ನಡೀತದೆ, ಸೇಲ್ ಆಗ್ತದೆ. ಅದೇ ರೀತಿ ಹೈಪರ್ ಮಾರ್ಕೆಟ್ ಅನ್ನುವಂಥದ್ದು ನಾವು ಯಾವುದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕಾಂಪಿಟೇಷನ್ ಕೊಡುವ ರೀತಿಯಲ್ಲಿ ನಾವು ಅದನ್ನು ಸೆಟ್ಟಿಂಗ್ ಮಾಡಬೇಕಂತ ಹೇಳಿಕೊಂಡು ವಿನೂತನ ರೀತಿಯಲ್ಲಿ ಇಲ್ಲಿ ಇದನ್ನು ಅರೇಂಜ್ ಮಾಡಿದ್ದೇವೆ. ತಮ್ಮೆಲ್ಲ ಸಪೋರ್ಟನ್ನು ಇಲ್ಲಿ ನಿರೀಕ್ಷೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದರೆ ತಾವು ಗಮನಿಸ್ಬೋದು, ಇಲ್ಲಿ ಪ್ರತಿಯೊಂದು ಐಟಮ್ಸ್ಗಳಿಗೆ ಆಫರ್ ಇಲ್ಲದ ಐಟಮ್ಸ್ಗಳೇ ಇಲ್ಲ. ಅದರ ಒಟ್ಟಿಗೆ ಈ ಇಡೀ ಶಾಪ್ AC ಆಗಿ ಹವಾನಿಯಂತ್ರಿತ ಉಂಟು. ಅದರ ಒಟ್ಟಿಗೆ ತಾವೆಲ್ಲ ಗಮನಿಸ್ಬೋದು, ಮಂಗ ಸ್ಟೋರ್ಸ್ಗೆ ವಿಸಿಟ್ ಮಾಡುವಂಥ ಎಲ್ಲ ಕಸ್ಟಮರ್ಸ್ಗಳಿಗೆ ಪಾರ್ಕಿಂಗ್ ಫ್ರೀ ಇರ್ತದೆ. ಇಲ್ಲಿ ಪಾರ್ಕಿಂಗ್ ಫ್ರೀ ಇದ್ದು ಆ ಫೆಸಿಲಿಟಿಯನ್ನು ಪಡ್ಕೊಳ್ಬೋದು. ಅದರ ಒಟ್ಟಿಗೆ ತಮಗೆ ಸರ್ವಿಸ್ ಕೊಡಲಿಕ್ಕೆ ನಮ್ಮ ಹುಡುಗರು, ನಮ್ಮ ಸ್ಟಾಫ್ ಯಾವಾಗಲೂ ರೆಡಿ ಇರ್ತಾರೆ. ಇಲ್ಲಿ ಯಾರಾದರೂ ಏಜ್ಡ್ ಪರ್ಸನ್ ಬಂದರೆ ಅವರಿಗೆ ಪಾರ್ಕಿಂಗ್ಗೆ ಐಟಮ್ಸ್ಗಳನ್ನು ಕೊಂಡೋಗೋದು ಹೇಗೆ ಅನ್ನುವಂಥ ತಲೆಬಿಸಿ ಬೇಡ. ನಮ್ಮ ಸ್ಟಾಫ್ ತಮ್ಮ ಪಾರ್ಕಿಂಗಿನ ಹೊರಗೆ ಯಾವುದೇ ತೊಂದರೆ ಇಲ್ಲದೆ ತಮಗೆ ಸರ್ವಿಸನ್ನು ಕೊಟ್ಟು ಅಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಪೋರ್ಟನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ತಾವು ತಮ್ಮ ಫ್ರೆಂಡ್ ಸರ್ಕಲ್ಗೆ ಮತ್ತು ತಮ್ಮ ಹಿತೈಷಿಗಳಿಗೆ ಎಲ್ರಿಗೂ ಹೇಳಿ, ಮಂಗ ಸ್ಟೋರ್ಸ್ ಹೈಪರ್ ಮಾರ್ಕೆಟ್ ನಮ್ಮ ಅಂಗಡಿ, ನಮ್ಮ ಊರಿನ ನಿಮ್ಮ ಅಂಗಡಿ ಆಗಿರುವಂಥ ಸಂಸ್ಥೆಗೆ ತಾವೆಲ್ಲ ಸಪೋರ್ಟ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಇದೀಗ ಕೆಲವೇ ಕ್ಷಣದಲ್ಲಿ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಲಿಕ್ಕಿದೆ. ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಬಹಳ ಚೆನ್ನಾಗಿ ಆರ್ಟನ್ನು ಬರೆದಿದ್ದಾರೆ. ಆದರೆ ನಾವು ನಿರೀಕ್ಷೆ ಮಾಡಿದ್ದು ಒಂದು 100-200 ಅಷ್ಟು ಮಕ್ಕಳನ್ನು ನಿರೀಕ್ಷೆ ಮಾಡಿದ್ದು. ಇವತ್ತು ನಮ್ಮ ನಿರೀಕ್ಷೆಗೆ ಮೀರಿ 350-400 ಅಂದಾಜಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಎಷ್ಟು ಅದೇ 400 ಹತ್ತಿರ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ. ವಿಶೇಷ ಅಂತ ಹೇಳಿದರೆ ನಾಳೆ ಮಕ್ಕಳಿಗೆಲ್ಲ ಎಕ್ಸಾಮು, ಆ ಎಕ್ಸಾಮ್ನ ನಡುವಲ್ಲಿ ಕೂಡ ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು ತಾವೆಲ್ಲ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೀರಿ. ಎಲ್ಲ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ
ಈ ಇವತ್ತಿನ ಸಮಾರೋಪ ಕಾರ್ಯಕ್ರಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಕ್ಕೆ ನಾವು ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಮಂಗಳೂರಿನ ಮುಖ್ಯ ಪಾಲುದಾರರಾದ ಶ್ರೀಯುತ ಅಕ್ಷಯ್ ಎಸ್ ಕೆ ಅವರು ವೇದಿಕೆ ಬರಬೇಕು. ಇನ್ನೂರ ಪಾಲುದಾರರಾದ ಶ್ರೀಯುತ ಅರ್ಜುನ್ ಎಸ್ ಕೆ ಅವರು ವೇದಿಕೆ ಬರಬೇಕು. ವಿಕ್ಟರ್ ಶಾಲೆಯ ಪ್ರಿನ್ಸಿಪಾಲ್ರವರು ದಯವಿಟ್ಟು ವೇದಿಕೆ ಬರಬೇಕು. ಕರ್ನಾಟಕ ಮಸೀದಿಯ ಕಾರ್ಯದರ್ಶಿ ಆಗಿರುವ ನಮ್ಮೆಲ್ಲ ಪ್ರೀತಿಯ ಶ್ರೀಯುತ ಅಜೀಜ್ MP ಅವರು ವೇದಿಕೆ ಬರಬೇಕು. ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಚಂದದಲ್ಲಿ ನಿರ್ವಹಿಸಿದಂತಹ ಶಿವಗಿರಿ ಕಲ್ಲಡ್ಕ. ನನ್ನ ಹೆಸರು ಹೌದು ಶಿವಗಿರಿ ಕಲ್ಲಡ್ಕ. ಶಿವಗಿರಿ ಕಲ್ಲಡ್ಕ ಸರ್ ಅವರು ಕೂಡ ವೇದಿಕೆ ಬರಬೇಕು. ಬನ್ನಿ ಮೇಲೆ ಬನ್ನಿ. ಸಹಕರಿಸಿದಂಥ ಆರ್ಟ್ ದಿನೇಶ್ ಸರ್ ಮತ್ತು ಜಯಲಕ್ಷ್ಮಿ ಮೇಡಮ್ ಅವರು ಕೂಡ ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿಕ್ಟರ್ ಶಾಲೆಯ ಪ್ರಿನ್ಸಿಪಾಲ್ ಇವರಿಗೆ ಮಂಗಳೂರು ಹೈಪರ್ ಮಾರ್ಕೆಟ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಮಂಗಳೂರಿನ ಪಾಲ್ದಾರರಾದ ಸುದರ್ಶನ್ ಸರ್ ಹೂಗುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಮಸೀದಿಯ ಕಾರ್ಯದರ್ಶಿಯವರಾದ ಶ್ರೀಯುತ ಅಜೀಜ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಕೂಡ ತಿಮ್ಮಪ್ಪ ಸರ್ ಅವರು ಹೂವನ್ನು ಕೊಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಿವಗಿರಿ ಕಲ್ಲಡ್ಕ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ಶ್ರೀಯುತ ಶಿವಗಿರಿ ಕಲ್ಲಡ್ಕ ಇವರಿಗೂ ಮಂಗಲ್ ಹೈಪರ್ ಮಾರ್ಕೆಟ್ ಪರವಾಗಿ ಹಾರ್ದಿಕ ಸ್ವಾಗತ. ಅವರಿಗೆ ನವೀನ್ ಸರ್ ಅವರು ಹೂವನ್ನು ಕೊಡುವ ಮೂಲಕ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಜಯಲಕ್ಷ್ಮಿ ಮೇಡಮ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಕೂಡ ಮಂಗಲ್ ಹೈಪರ್ ಮಾರ್ಕೆಟ್ ಪರವಾಗಿ ಹಾರ್ದಿಕ ಸ್ವಾಗತ. ಅವರಿಗೆ ಅರುಣಾ ಮೇಡಮ್ನವರು ಹೂವನ್ನು ಕೊಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೂರ ತೀರ್ಪುಗಾರರಾದ ಶ್ರೀಯುತ ದಿನೇಶ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಹಾರ್ದಿಕ ಸ್ವಾಗತ. ಅವರಿಗೆ ಕಿರಣ್ ಸರ್ ಅವರು ಹೂವನ್ನು ಕೊಡುವ ಮೂಲಕ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದಾರೆ. ಮಂಗಲ್ ಹೈಪರ್ ಮಾರ್ಕೆಟ್ನ ಮುಖ್ಯ ಪಾಲುದಾರರಾದ ಅಕ್ಷಯ್ ಸರ್ ಅವರು ಇದ್ದಾರೆ. ಅವರಿಗೂ ಹಾರ್ದಿಕ ಸ್ವಾಗತ. ಅವರಿಗೆ ಅಭಿಷೇಕ್ ಅವರು ಹೂವನ್ನು ಕೊಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೂರ ಪಾಲುದಾರರಾದ ಶ್ರೀಯುತ ಅರ್ಜುನ್ ಎಸ್ ಕೆ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸುದೀಪ್ ರವರು ಹೂವನ್ನು ಕೊಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಪ್ರಾಸ್ತಾವಿಕವಾಗಿ ಶ್ರೀಯುತ ಶಿವಗಿರಿ ಕಲ್ಲಡ್ಕರ್ ಅವರು ಒಂದೆರಡು ಮಾತನ್ನು ಮಾತಾಡ್ತಾರೆ. ಅಡಗಿರುವಂತಹ ಕಲೆಯನ್ನು ಒಂದು ಹೊರತರುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಸ್ಪರ್ಧೆಗಳು. ಮಕ್ಕಳಲ್ಲಿರುವ ಕಲಾಭಿಯಾನ ಮಂಗಳಕರವಾಗಿರಲೆಂದು ಮಂಗಲ್ ಸ್ಟೋರ್ನವರು ಈ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ತೀರ್ಪುಗಾರಿಕೆಯ ಬಗ್ಗೆ ನಾನು ಮಾತಾಡೋದಾದರೆ ಬಹಳ ಕಷ್ಟ. ಯಾವುದೇ ಒಂದು ಸ್ಪರ್ಧೆಯನ್ನು ತೀರ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದ್ದದ್ರಲ್ಲಿ ಯಾವುದು ಚಂದ ಅಂತ ಹೇಳುವಂಥದ್ದನ್ನು ನಾವು ನೋಡ್ಕೊಳ್ತೇವೆ. ಪಾಪ ಮಕ್ಕಳವರು ಅವರ ಕಲ್ಪನೆಯಲ್ಲಿ ಅವರು ಚಿತ್ರ ಮಾಡಿರ್ತಾರೆ. ಎಲ್ಲವನ್ನು ತುಲನೆ ಮಾಡಲಿಕ್ಕೂ ಬಹಳ ಕಷ್ಟ. ಆದರೆ ಹೊರನೋಟ ಮತ್ತು ವಿಷಯವನ್ನು ಆಧರಿಸಿ ನಾವು ತೀರ್ಪನ್ನು ನೀಡಬೇಕಾಗ್ತದೆ. ಸ್ವಚ್ಛ ಭಾರತ ಅಂತ ಹೇಳುವಂಥ ಶಬ್ದ ಅದು ಆ ವಿಷಯವೇ ತುಂಬ ವೈಡ್ ಆದದ್ದು, ತುಂಬ ಆ ವಿಷಯವನ್ನು ಒಳಗೊಂಡಿದೆ. ಸ್ವಚ್ಛ ಪರಿಸರ ಅಂತ ಹೇಳುವಂಥದ್ದು ಬೇರೆ, ಸ್ವಚ್ಛ ಭಾರತ ಅಂತ ಹೇಳುವಂಥ ಸಬ್ಜೆಕ್ಟ್ ಎರಡು ಬೇರೆ ಬೇರೆ ಆಗಿರ್ತದೆ. ಮಕ್ಕಳಂತೂ ತುಂಬ ಇಂಟ್ರೆಸ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತೀರ್ಪು ಮಾಡಲಿಕ್ಕೆ ನಮಗೆ 3 ಮಂದಿಗೆ ತುಂಬ ಕಷ್ಟವೇ ಆಯಿತು. ಯಾಕೆಂದರೆ ಇಲ್ಲಿ LKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಏನು 3 ವಿಭಾಗ ಇತ್ತು. ಆದರೆ ಎಲ್ಲರೂ ಒಂದೇ ಚಿತ್ರ ಮಾಡಿದ್ದು, ಅಲ್ಲ ಒಂದೇ ರೀತಿಯ ಚಿತ್ರಕ್ಕೆ ಕಲರಿಂಗ್ ಮಾಡಿದ್ದು. ಆಗ ನಾವು ಪ್ರತಿಯೊಂದು ಚಿತ್ರವನ್ನು ಸಹ ಪ್ರತಿಯೊಂದು ವಿಷಯದ ಇದರಲ್ಲಿ ಸಹ ಕಲರ್ ಯಾವ ರೀತಿ ಕೊಟ್ಟಿದ್ದಾರೆ ಮತ್ತು ಅವರ ಕಲರ್ ಕೊಡುವಂಥ ಸ್ಟ್ರೋಕ್ಸ್ ಹೇಗಿದೆ, ಅವರ ಪ್ರಾಯಕ್ಕೆ ಅನುಗುಣವಾಗಿ ನೋಡಿ ನಾವು ತೀರ್ಪು ಮಾಡುವಾಗ ಅದನ್ನು ಅಬ್ಸರ್ವ್ ಮಾಡ್ತೇವೆ. ಫಸ್ಟ್ ಸ್ಟ್ಯಾಂಡರ್ಡ್ನ ಒಂದು ಮಗು ಅದು ಕಲರನ್ನು ಯಾವ ರೀತಿ ಕೊಡ್ತದೆ ಕೊಡಬಹುದು,
ಆಮೇಲೆ 2ನೇ ಕ್ಲಾಸಿನ ಮಗು ಆ ಬಣ್ಣವನ್ನು ಯಾವ ರೀತಿ ಅಪ್ಲೈ ಮಾಡ್ಬೋದು ಮತ್ತು ಬೇರೆ ಬೇರೆ ವಸ್ತುಗಳು ಅದರಲ್ಲಿರುವಂಥ ಆಕೃತಿಗಳನ್ನು ಗುರುತಿಸಿಕೊಂಡು ಅದಕ್ಕೆ ಸರಿಯಾದ ಬಣ್ಣಗಳನ್ನು ಯಾವ ರೀತಿ ಕೊಡ್ಬೋದು. 3ನೇದಾಗಿ ಇದು 3ನೇ ಕ್ಲಾಸ್ನ ಮಗು ಅದು ಪ್ರತಿ ವಸ್ತುಗಳನ್ನು ಬಣ್ಣಗಳನ್ನು ಗುರುತಿಸುವುದರೊಂದಿಗೆ ಅದು ಕೊಡುವಂತಹ ಗೆರೆಗಳು ಪ್ರಬುದ್ಧತೆ, ಬಣ್ಣ ಕೊಡುವಂತಹ ಪ್ರಬುದ್ಧತೆಯನ್ನು ಸಹ ನಾವು ಗುರುತಿಸಿಕೊಳ್ಬೇಕಾಗ್ತದೆ. ಅದು ತುಂಬ ಕಷ್ಟವಾಗಿದೆ, ಅಂತೂ ನಮಗೂ ಇಷ್ಟವಾಗಿದೆ, ಮಕ್ಕಳಿಗೂ ಇಷ್ಟವಾಗಿದೆ ಅಂತ ಹೇಳುವಂಥ ತೃಪ್ತಿಯೊಂದಿಗೆ ಈ ಒಂದು ಅದ್ಭುತವಾಗಿ ಮಂಗಲ್ ಸ್ಟೋರು ಮತ್ತು ಇನ್ನೊಂದಷ್ಟು ತಂಡ ಫನ್ ಅಪ್ಸರ ಫನ್ ಫೆಸ್ಟ್ ಮತ್ತು ಅಪ್ಸರಾ ಕಂಪನಿಯವರು ಅದ್ಭುತವಾಗಿ ಪ್ರತಿಯೊಂದು ಮಕ್ಕಳಿಗೆ ಸಹ ಪೆನ್ಸಿಲ್, ಕಲರು, ಇರೇಸರ್ ಎಲ್ಲವನ್ನು ಕೊಟ್ಟಿದ್ದಾರೆ. ಈ ಒಂದು 3 ಮಂದಿ ಸೇರಿ ಮಂಗಲ್ಸ್ನವರ ಮುಂದಾಳತ್ವದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳೇ, ನೀವು ಬಹುಮಾನವನ್ನು ಗೆಲ್ತಾ ಇರ್ತೀರಾ. ಇವತ್ತು ಗೆಲ್ಲಿಲ್ಲ ಅಂತ ಹೇಳ್ಕೊಂಡು ಅದು ನಿರಾಶೆಯ ವಿಷಯ ಅಲ್ಲ, ಆದರೆ ಗೆಲುವೇ ಅಂತಿಮ ಅಲ್ಲ, ಸೋಲು ಅಂತಿಮವೂ ಅಲ್ಲ. ನಮಗೆ ಇನ್ನೂ ಸಾಧನೆಗೆ ಇನ್ನಷ್ಟು ಅವಕಾಶಗಳು ಸಿಗ್ತದೆ. ಇನ್ನಷ್ಟು ಅವಕಾಶಗಳನ್ನು ಬಳಸಿಕೊಳ್ಳಿ. ಇಷ್ಟು ಮಂದಿ ಬಂದಿದ್ದೀರಲ್ಲ, ತುಂಬ ಖುಷಿಯಾಯಿತು. ಎಲ್ಲರಿಗೂ ವಂದನೆಗಳು ಸರ್. ಥ್ಯಾಂಕ್ ಯು. ಮಕ್ಕಳಿಗೆ ಸ್ವಾತಂತ್ರ್ಯದ ಬಗ್ಗೆ ಈಗಾಗಲೇ ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇಲ್ಲಿ ನೋಡ್ತೇನೆ ಒಂದು ದೊಡ್ಡ ಹಬ್ಬ, ಮಕ್ಕಳ ಹಬ್ಬ. ನಮ್ಮ ಶಾಲೆಯಿಂದ ಸಹ ಸಾಧಾರಣ ಒಂದು 150 ಮಕ್ಕಳು 3 ಕ್ಲಾಸ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟ್ಯಾಂಡರ್ಡಿಂದ ಅರೌಂಡ್ 150 ಸ್ಟೂಡೆಂಟ್ಸ್ ದೇ ಗೇವ್ ದ ನೇಮ್. ಐ ಡೋಂಟ್ ನೋ ಎಷ್ಟು ಮಕ್ಕಳು ಬಂದಿದ್ದಾರೆ, ಕೆಲವರು ವಿಶ್ ಮಾಡಿದರು. ನಾನು ವಿಶೇಷವಾಗಿ ಹೇಳ್ತೇನೆ ಅಂತ ಹೇಳಿದರೆ, ಮಂಗಳ ಸ್ಟೋರು ನನ್ನ ಸ್ಟೋರು ಕೂಡ 20 ವರ್ಷದಿಂದ ನಾನು ಅಲ್ಲಿಯ ಗ್ರಾಹಕ. ಪ್ರತಿ ಸಲ ನಾನು ಬರ್ತಾಯಿದ್ದೇನೆ ಅವರ ನಗರದ ಶಾಪಿಗಾಗಲಿ ಮತ್ತು ರೈತ ಮಿತ್ರ ಅಲ್ಲಿಗೆ ಸಹ ನಾನು ಪ್ರತಿ ವರ್ಷ ಇದಕ್ಕೆ ಯಾವಾಗಲೂ ಪ್ರತಿ ವಾರ ಬರ್ತಾಯಿದ್ದೇನೆ ಅಂಗಡಿಗೆ. ಹಾಗೂ ಅವರ ಶಾಪು ರೈತ ಮಿತ್ರ ಆಗೋದು ನಾನು ಗ್ರಾಹಕನಾಗಿ ಅಲ್ಲಿಂದ ತುಂಬ ವಸ್ತುಗಳನ್ನು ತೆಗೊಳ್ತಾ ಇದ್ದೇನೆ. ಆದರೂ ಈ ಸಲ ಮಂಗಳ ಸ್ಟೋರ್ಸ್ನವರು ಒಂದು ಸಮಾಜಮುಖಿ ಮಕ್ಕಳನ್ನು ಅವರ ಡ್ರಾಯಿಂಗ್ ಪ್ರತಿಭೆಯನ್ನು ತೋರಿಸಿಕೊಳ್ಳಲು ಒಂದು ಸ್ಪರ್ಧೆಯನ್ನು ಮಾಡಿದ್ದಾರೆ. ಈ ಸ್ಪರ್ಧೆಯನ್ನು ಆಯೋಜಿಸಿದ ಪ್ರತಿಯೊಬ್ಬರಿಗೆ ನಾನು ಐ ಥ್ಯಾಂಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ದೋಸ್ ಹೂ ಹೆಲ್ಪ್ ಟು ಕಂಡಕ್ಟ್ ದಿಸ್ ಡ್ರಾಯಿಂಗ್ ಪ್ರೋಗ್ರಾಮ್, ಡ್ರಾಯಿಂಗ್ ಕಾಂಪಿಟೀಷನ್. ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ನೀವೆಲ್ಲ ನಿರೀಕ್ಷೆಯಿಂದ ಕಾಯ್ತಿರೋ ಕ್ಷಣ, ಹೌದಲ್ವಾ? ಮಾತಾಡಿ. ಹೌದು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ವಿಭಾಗದಲ್ಲಿ ಥರ್ಡ್ ಪ್ರೈಸ್ ನಿಶಾನಿ ಯಾವ ಕ್ಲಾಸ್ ಇರ್ತಾರೆ, ಕ್ಲಾಸ್ ನೋಡ್ಬೇಕಿತ್ತ. ಮಂಗಳ ಸ್ಟೋರ್ನವರು ಪಾಲ್ದಾರ ಕೊಡಬೇಕು ಅಂತ ವಿಚಾರಿಸ್ತಾರೆ. ಧನ್ಯವಾದಗಳು. ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡ್ ವಿಭಾಗದಲ್ಲಿ 2ನೇ ಪ್ರೈಸು ಹಯಾ ಫಾತಿಮಾ ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಮೊಹಮ್ಮದ್ ಶಫೀಕ್. ಅವರು ಯಾವ ಶಾಲೆ ಅಂತ ಬರೆಯಲಿಲ್ಲ ಅಲ್ವಾ? ಮೊಹಮ್ಮದ್ ಶಫೀಕ್ ವಿಭಾಗದಲ್ಲಿ ಥರ್ಡ್ ಪ್ರೈಸ್ ಅಫ್ರಾಜ್. ಶಫೀಕಾ? ಧನ್ಯವಾದಗಳು. ಸ್ಥಾಪಕರು ಜೀಲ್ ಸಂಸ್ಥೆಯ ಪಾಲುದಾರರಾದ ಶ್ರೀಯುತ ಬಲರಾಮಾಚಾರ್ಯ ಅವರು ನಮ್ಮೊಟ್ಟಿಗೆ ಸೇರಲಿಕ್ಕಿದ್ದಾರೆ. ಅವರಿಗೆ ಮಂಗಲ್ ಹೈಪರ್ ಮಾರ್ಕೆಟ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಸುದರ್ಶನ್ ಅವರು ಹೂವನ್ನು ಕೊಡೋದ್ರ ಮೂಲಕ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ದ್ವಿತೀಯ ಬಹುಮಾನ
ಮೌಲ್ಯ AR ವಿವೇಕಾನಂದ ಶಾಲೆ ಮೌಲ್ಯ 2ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಬಹುಮಾನ ಕನ್ಸಿಕಾ ಅಂಬಿಕಾ ವಿದ್ಯಾಲಯ ಕನ್ಸಿಕಾ R ಇಲ್ಲ. ನೆಕ್ಸ್ಟ್ 3rd ಸ್ಟ್ಯಾಂಡರ್ಡ್ ವಿಭಾಗದಲ್ಲಿ ಸಾತ್ವಿ ಭಟ್ 3rd ಪ್ರೈಸ್. ಸಾತ್ವಿ ಭಟ್ 3rd ಪ್ರೈಸ್. SVM ಪುರುಷರಕಟ್ಟೆ ಶಾಲೆ ಸಾತ್ವಿ ಭಟ್ SVM ಪುರುಷರಕಟ್ಟೆ ಅಲ್ಲ ಅವನಲ್ಲ. ಸೆಕೆಂಡ್ ಪ್ರೈಸ್ 3ನೇ ಕ್ಲಾಸಿನ ವಿಭಾಗದಲ್ಲಿ ಸೆಕೆಂಡ್ ಪ್ರೈಸ್ ತಾನ್ಶ್ ಸ್ಕೂಲ್ ಹೆಸರು ಸೈಂಟ್ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್. ಯಾರದಿದ್ದೀರಾ? ತಾನ್ಸ್ ಇಲ್ಲ. 3ನೇ ತರಗತಿಯ ಪ್ರಥಮ ಬಹುಮಾನ ಶಿವಾನಿ ಎನ್ ರೈ ಅಂಬಿಕಾ ವಿದ್ಯಾಲಯ. ಹಾಂ ಸರಿ. ಈಗ 4ರಿಂದ 7ನೇ ತರಗತಿಯ ಪೆನ್ಸಿಲ್ ಚಿತ್ರ ಸ್ವಚ್ಛ ಭಾರತದ ಚಿತ್ರವನ್ನು ಅಂದವಾಗಿ ಬಿಡಿಸಿದಲ್ಲಿ ಪ್ರಥಮ ಬಹುಮಾನ ಮತ್ತು ಸೆಕೆಂಡ್ ಮತ್ತು 3rd ಪ್ರೈಸ್ ಇದೆ. ಅದರಲ್ಲಿ ಪ್ರಥಮ ಬಹುಮಾನ 3ನೇ ಪ್ರೈಸ್. ತೃತೀಯ ಪ್ರೈಸ್ ಧ್ವನಿ ಜಿ ಹೆಗ್ಡೆ ಅಂಬಿಕಾ ವಿದ್ಯಾಲಯ. ಇದೊಂದು ಶಾಲೆ ಗೊತ್ತುಂಟ. 4ರಿಂದ 7ನೇ ತರಗತಿಯ ವಿಭಾಗದಲ್ಲಿ ಸಾನ್ವಿ BS ದ್ವಿತೀಯ ಬಹುಮಾನ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಂಕಿಲ. 4ರಿಂದ 7ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಬಹುಮಾನ ಬಿಂದು ಸುಧಾನ ವಸತಿ ವಿಷಯ ಶಾಲೆ ಪುತ್ತೂರು. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಚಿತ್ರ ಬಿಡಿಸಿದ್ದೀರಿ. GL ಸಂಸ್ಥೆಯ ಮುಖ್ಯಸ್ಥರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ. ಒಂದು ಅದ್ಭುತ ಕಾರ್ಯಕ್ರಮದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹಂತದಲ್ಲಿದ್ದೇವೆ ನಾವು. ಮಕ್ಕಳ ಮುಖದಲ್ಲಿ ಗೆದ್ದ ಮಂದಹಾಸ, ಸೋತವರಿಗೆ ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು ಅಂತ ಹೇಳುವ ಒಂದು ಛಲ ಇದೆಲ್ಲ ಕಾಣ್ತಾ ಇದೆ. ಮುಂದೆ ಹೀಗೆ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಮಂಗಲ್ ಹೈಪರ್ ಮಾರ್ಕೆಟ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇಂಥ ಉತ್ತಮ ಕಾರ್ಯಕ್ರಮಗಳನ್ನು ಮುಂದೆ ಕೂಡ ಮಾಡ್ತಾ ಇರಿ. ಜನಸ್ಪಂದನೆ ಉತ್ತಮ ರೀತಿಯಲ್ಲಿ ಇಲ್ಲಿ ಸಿಗ್ತದೆ. ಇದು ಇಲ್ಲಿಯ ಈಗ ಬಂದ ಜನ ನೋಡುವಾಗಲೇ ನಮ್ಗೆ ಗೊತ್ತಾಗ್ತದೆ ಎಷ್ಟು ಸ್ಪಂದನೆ ಸಿಕ್ಕಿದೆ ಅಂತೇಳಿ. ಸಾಕಷ್ಟು ಜನ ಮುಗಿಸಿ ಹೋಗಿದ್ದಾರೆ, ಪ್ರೈಸ್ ತಗೊಳ್ಳಿಕ್ಕೆ ಬರಲಿಲ್ಲ. ಮುಂದಿನ ಸರ್ತಿ ನಾವು ಸ್ವಲ್ಪ ಇನ್ನೂ ಸ್ಥಳಾವಕಾಶ ಜಾಸ್ತಿ ಕಲ್ಪಿಸಿಕೊಂಡು ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡುವ ಅಂತ ಹೇಳುವ ಅದಕ್ಕೆ ಎಲ್ಲ ಸಹಕಾರವನ್ನು GL ಮಾಲ್ ಸೈಡಿನಿಂದ ನಮ್ಮ ಮ್ಯಾನೇಜ್ಮೆಂಟ್ ಸೈಡಿಂದ ನಾವು ಕೊಡ್ತೇವೆ ಅಂತ ಹೇಳುವ ಭರವಸೆಯನ್ನು ಕೊಡುತ್ತಾ ಈ ಉತ್ತಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮನ್ನು ಅಭಿನಂದಿಸುತ್ತಾ ಮತ್ತು ಎಲ್ಲ ಸಂಬಂಧಪಟ್ಟ ಎಲ್ರಿಗೂ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಯಶಸ್ವಿಗೆ ಕಳೆದ 1 ವಾರದಿಂದ ನಮ್ಮೊಟ್ಟಿಗೆ ಸಲಹೆಯನ್ನು ಕೊಟ್ಟು ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥವರು ಶ್ರೀಯುತ ಶಿವಗಿರಿ ಕಲ್ಲಡ್ಕ, ಶ್ರೀಯುತ ದಿನೇಶ್ ರವರು ಮತ್ತು ಶ್ರೀಯುತ ಜಯಲಕ್ಷ್ಮಿ ಮೇಡಮ್ ಅವರು. ಅವರನ್ನು ಈ ಸಂದರ್ಭದಲ್ಲಿ ಮಂಗಳೂರು ಪರವಾಗಿ ನಾವು ಅಭಿನಂದಿಸಲಿಕ್ಕಿದ್ದೇವೆ. ದಯವಿಟ್ಟು ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇವೆ. ಶ್ರೀಯುತ ಶಿವಗಿರಿ ಕಲ್ಲಡ್ಕ ಅವರಿಗೆ ಶ್ರೀಯುತ ಅರ್ಜುನ್ ಸರ್ ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ಕೇಳಿಕೊಳ್ತೇವೆ. ಅದೇ ರೀತಿ ಶ್ರೀಯುತ ದಿನೇಶ್ ಸರ್ ಅವರಿಗೆ ಅಕ್ಷಯ್ SK ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ಕೇಳಿಕೊಳ್ತಾ ಇದ್ದೇವೆ.
ಜಯಲಕ್ಷ್ಮಿ ಮೇಡಮ್ ಅವರಿಗೆ ಸವಿತಾ ಮೇಡಮ್ನವರು ನೆನಪಿನ ಗಾಡಿ ಕೊಡಬೇಕಾದ ಕೇಳಿಕೊಳ್ತಾ ಇದ್ದೇನೆ. ಆಯ್ತಲ್ಲ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಭಾಗವಹಿಸಿದ ಪ್ರೈಸ್ ಡಿಸ್ಟ್ರಿಬ್ಯೂಷನಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಹೈಪರ್ ಮಾರ್ಕೆಟ್ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಮಕ್ಕಳು ಮತ್ತು ಪೇರೆಂಟ್ಸ್ ಮತ್ತು ನಮ್ಮ ಪ್ರೀತಿಯ ಎಲ್ಲ ಗ್ರಾಹಕ ಬಾಂಧವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಲೈವ್ ಆಗಿ ವಿಡಿಯೋ ಮಾಡಿರುವಂತಹ ಶ್ರೀಯುತ ಸುದ್ದಿ ಸಂಸ್ಥೆಯ ನಿರ್ವಾಹಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪ್ರೈಸ್ ಕೊಂಡೋಗ್ಲಿಕ್ಕೆ ಯಾರು ಬಾಕಿಯಾಗಿದೆ ಅವರು ಮುಂದಕ್ಕೆ ಮಂಗಸೂರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅದನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈನ್ ಸ್ಪಾನ್ಸರ್ ಅವರು ಸಚಿನ್ ಬೇಕರಿ ಮತ್ತು ಐಸ್ ಕ್ರೀಮ್ನವರು. ಇವತ್ತಿನ ಉಪಹಾರದ ವ್ಯವಸ್ಥೆಗೆ ಪಪ್ಸನ್ನು ಕೊಡೋದ್ರ ಮೂಲಕ ಅವರು ಸಹಕರಿಸಿದ್ದಾರೆ. ಫ್ಲೇವರ್ಸ್ ಐಸ್ ಕ್ರೀಮ್ನವರು, ಪ್ರೇಮ್ ಡಿಸ್ಟ್ರಿಬ್ಯೂಟ್ನವರು ಬಿಸ್ಕೆಟ್ಸನ್ನು, ಕೇಕನ್ನು ಕೊಟ್ಟಿದ್ದಾರೆ. ಅರುಣ ಏಜೆನ್ಸಿಯವರು ಮಾಲ್ಟಿನ ವ್ಯವಸ್ಥೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಪಂಚಮಿ ಎಂಟರ್ಪ್ರೈಸ್ನವರು ಬಿಸ್ಕೆಟ್ಸನ್ನು ಕೊಟ್ಟಿದ್ದಾರೆ. MMB ಫ್ರೂಟ್ಸ್ನವರು ಬಂದ ಮಕ್ಕಳಿಗೆಲ್ಲರಿಗೂ ಮುಸುಮಿಯನ್ನು ಕೊಡುವ ಮೂಲಕ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಸಂಸ್ಥೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದ GL1 ಮಾಲ್ನ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ, ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ದುಡಿದ ನಮ್ಮ ಮಂಗಸೂರು ಸಂಸ್ಥೆಯ ಅಭಿಷೇಕ್ ಮತ್ತು ಕಿರಣ್ ಮತ್ತು ಸುದೀಪ್ ಮತ್ತು ಅವರೆಲ್ಲ ತಂಡಕ್ಕೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ವಂದಿಸ್ತಾ ಎಲ್ಲ ಸ್ಟಾಫ್ಗಳಿಗೂ ಸಹಕಾರವನ್ನು ಕೊಟ್ಟ ಎಲ್ಲ ಸ್ಟಾಫ್ಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.